ಏನು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಯಾರ ಜೊತೆನೂ ಕೂಡ ಸರಿಯಾದ ಚರ್ಚೆಯನ್ನು ಮಾಡಿದರೆ, ಏನು 20 ವರ್ಷದ ಹಿಂದೆ UPA ಸರ್ಕಾರ ಈ ಬಹಳ ಮಹತ್ತರವಾದಂತ ಕ್ರಾಂತಿಕಾರಿಯಾದಂತ ಒಂದು ಕಾನೂನನ್ನ ಈ ದೇಶದಲ್ಲಿ ತಗೊಂಡು ಬಂದಿತ್ತು. ಅದು ಉದ್ಯೋಗ ಖಾತ್ರಿ ಯೋಜನೆ, ನರೇಗೆ ಅಂತ ಮೊದಲು ಹೆಸರಿಟ್ಟಿದ್ರು. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅದನ್ನ ನಾಮಕರಣ ಮಾಡಿದ್ರು. ಇದು ವಿಶ್ವದಲ್ಲಿ ಅತ್ಯಂತ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮತ್ತು ಉದ್ಯೋಗ ಖಾತ್ರಿಯತೆಯನ್ನ ನೀಡ್ತಕ್ಕಂಥ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಇಡೀ ವಿಶ್ವ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಇದರ ಅನುಷ್ಠಾನ ಮಾಡಿ ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡಿ ಈ ದೇಶದಲ್ಲಿ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮತ್ತು ಅವರು ಏನು ಕೂಲಿಗೆ ಸಂಬಳ ವೇತನ ಬರ್ತಾ ಇತ್ತು, ಆ ಸಂಬಳವನ್ನು ಕೂಡ ವೇಜಸ್ ಏನಿತ್ತು ಅದು ಕೂಡ ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಮತ್ತು ನ್ಯಾಯಯುತವಾದಂತ ಒಂದು ಅವರಿಗೆ ಆ ಸಂಬಳ ಸಿಗುವಂತ ರೀತಿಯಾಗಿ ಮಾಡುವಂಥದ್ದು ಕೂಡ ಈ ಒಂದು ಕಾನೂನು ಮುಖಾಂತರ ಆಯಿತು. ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಮಹತ್ತರವಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಕೂಡ ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತು ಅದರಲ್ಲಿ ಅನೇಕ ಸಾಕಷ್ಟು ಆಸ್ತಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ, ಗ್ರಾಮೀಣ ಪ್ರದೇಶದ ರೈತರ ಒಂದು ಅನೇಕ ಅವರ ಭೂಮಿಗಳಿರ್ಬೋದು ಅಥವಾ ಕೆರೆ ಹೊಂಡಗಳಿರ್ಬೋದು, ಅನೇಕ ಈ ರೀತಿಯಾದಂತ ಕಾಮಗಾರಿಗಳು ತಗೊಳ್ತಕ್ಕಂಥದ್ದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ, ವಿಕೇಂದ್ರೀಕರಣದ ನೀತಿ ಅಡಿಯಲ್ಲಿ ಒಂದು ಅದನ್ನ ಬಲಿಷ್ಠ ಮಾಡತಕ್ಕಂಥದ್ದು ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಸಾಧನೆ ಮತ್ತು ವಿಶ್ವದ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿತ್ತು. ಈ ಒಂದು ನಮ್ಮ ಒಂದು ಈ ಕಾರ್ಯಕ್ರಮದ ಮುಖಾಂತರ ಅಂದ್ರೆ ಒಂದು ಬದಲಾವಣೆ ತರುವಂತ, ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ಬಹಳ ದೊಡ್ಡ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ಅದರ ಇಂಪ್ಲಿಮೆಂಟೇಷನ್ ಇವತ್ತು ಆಗಿ ಅದರ ಅನೇಕ ತೊಡಕುಗಳಿದ್ದನ್ನು ಕೂಡ ನಿವಾರಣೆ ಮಾಡಿಕೊಂಡು ಸಾಕು ಸುಧಾರಣೆ ಆಗಿತ್ತು. ಆದರೆ ಇವತ್ತು ಯಾರ ಜೊತೆನೂ ಕೂಡ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಾರ್ವಜನಿಕ ಚರ್ಚೆ ಮಾಡಲಿಲ್ಲ, ಯಾರ ಅಭಿಪ್ರಾಯವನ್ನು ತಗೊಳ್ಳಿಲ್ಲ, ಯಾರ ಪಂಚಾಯತಿ ರಾಜ್ ವ್ಯವಸ್ಥೆಯ ಜೊತೆಯಲ್ಲಾಗ್ಲಿ ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ತಂದು ಅದನ್ನ ಒಂದು ರೀತಿ ಸರ್ವಾಧಿಕಾರ ಧೋರಣೆಯಲ್ಲಿ ಅದನ್ನ ಅಲ್ಪ ಕಾಲದ ಚರ್ಚೆಯನ್ನು ಮಾಡಿ ಬುಲ್ಡೋಸ್ ಮಾಡಿ ಅದನ್ನ ಪಾಸ್ ಮಾಡ್ಕೊಂಡ್ರು. ಏನ್ ಪಾಸ್ ಮಾಡ್ಬೇಡಿ, ಏನು ಹೊಸ ಈಗ ಯಾಕೆ ಪಾಸ್ ಮಾಡಿದ್ದಾರೆ, ಏನೋ ಅದಕ್ಕೆ VB ಗ್ರಾಮ್ಜಿ ಅಂತ ಒಂದು ಹೆಸರಿಟ್ಟು, ಅದು ಒಂದು ವಿಚಿತ್ರವಾದಂತ ಹೆಸರು, VBG ರಾಮ್ಜಿ, ಆ ಹೆಸರಿಟ್ಟು ಒಂದು ಹೊಸ ಕಾನೂನನ್ನ ಮಾಡಿದ್ರು. ಆಯ್ತಾ? ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಮಾಡಿದಂತ ಹೇಳಿದ್ರೆ, ಕೇವಲ 8 ಗಂಟೆ ಕಾಲ ಚರ್ಚೆ ಅಷ್ಟೇ. ಈ ಐತಿಹಾಸಿಕ ಬಿಲ್ಲು ಏನ್ ಅದನ್ನ ಹಳೆ ಬಿಲ್ಲನ್ನು ತೆಗೆದಾಕಿ ಹೊಸದನ್ನು ತಗೊಂಡ್ಬಂದ್ರಲ್ಲ, ಇದಕ್ಕೆ ಕೇವಲ 8 ಗಂಟೆ ಕಾಲ ಚರ್ಚೆ. ಮತ್ತು ಇದರ ಒಂದು ಪರಿಣಾಮ ಏನಾಗ್ಬೋದು ಅಂತ ಕೂಡ ಇವತ್ತು ಕೂಡ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇರಲ್ಲ, ಬರೀ ಸುಳ್ಳಿನ ವದಂತಿಗಳನ್ನ ಜನರ ಮಧ್ಯೆ ಹರಡಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನೋಡಿ. ಇದರಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 12 ಕೋಟಿ ಜನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಮಿಕರಿದ್ದಾರೆ. ಸುಮಾರು 12 ಕೋಟಿ ಜನ ಕಾರ್ಮಿಕರಿರುವಂತ ಈ ದೇಶದಲ್ಲಿರುವಂತದ್ದು. ಮತ್ತು ಅದೇ ರೀತಿಯಾಗಿ ಅದರಲ್ಲಿ 53% ಮಹಿಳೆಯರು ಕೆಲಸ ಮಾಡ್ತಕ್ಕಂಥದ್ದು, ಮಹಿಳಾ ಕಾರ್ಮಿಕರು. ಸೊ ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ಕೂಡ ಈ ಒಂದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆಗಿದೆ. ಅದನ್ನ ಸಂಪೂರ್ಣವಾಗಿ ಈ ಅವರ ಬದುಕಿಗೆ ಬೆಂಕಿ ಇಡುವಂತ ಕೆಲಸವನ್ನ ಇವತ್ತು ಈ ಮೋದಿ ಸರ್ಕಾರ ಮಾಡಿದೆ. ಅದರ ಜೊತೆಯಲ್ಲಿ ಇದರ ಮುಖಾಂತರ ಕರ್ನಾಟಕದಲ್ಲಿ ಈ 55-56ರಲ್ಲಿ ಇಸ್ವಿ
ಉತ್ತಮ ಮಳೆ ಆಗಿದೆ ಕರ್ನಾಟಕದಲ್ಲಿ. ಆದ್ರೂ ಕೂಡ 71.128 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರಿದ್ದಾರೆ. 71.18 ಲಕ್ಷ ನಮ್ಮ ಕರ್ನಾಟಕದಲ್ಲಿ ಈ ನರೇಗಾ ಅಲ್ಲಿ ಆಕ್ಟಿವ್ ಆಗಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ 36.75 ಲಕ್ಷ ಮಹಿಳೆಯರಿದ್ದಾರೆ. ಸೊ ಇವರ ಹಕ್ಕನ್ನ ಇವತ್ತು ಈ ಹೊಸ ಕಾನೂನು ಇದೆಲ್ಲ ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ತವ್ರೆ. ಈ ಹೊಸ ಕಾನೂನಿಂದ ಇವರ ಒಂದು ಹಕ್ಕಿಗೆ ಇವತ್ತು ನೀರು ಪಾಲು ಮಾಡುವಂತ ಕೆಲಸವನ್ನ ಇವತ್ತು ಈ ಒಂದು ಕಾನೂನಿಂದ ಆಗಿದೆ. ನಾನು ಬರ್ತೀನಿ ಹೇಗಾಗಿದೆ ಅಂತ ಆ ವಿಷಯಕ್ಕೆ. ಅದರಿಂದ ಈ ಯೋಜನೆಯಲ್ಲಿ ಇದನ್ನ ಅವರು ಬಂದಾಗ್ಲಿಂದನೂ ಕೂಡ ಮೋದಿ ಅವರಿಗೆ ಈ ಕಾನೂನು ಬಗ್ಗೆ ಅವರಿಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಪ್ರಥಮ ಅವ್ರ ಭಾಷಣದಲ್ಲೇ ಈ ನರೇಗಾ ಈ UPA ಸರ್ಕಾರದ ಒಂದು ವೈಫಲ್ಯಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರು. ಸೊ ಮಾನ್ಯುಮೆಂಟ್ ಫಾರ್ ದ ಫೇಲ್ಯೂರ್ ಆಫ್ UPA ಅಂತ ಹೇಳಿದ್ರು. ಆಮೇಲೆ ಅನಿವಾರ್ಯವಾಗಿ ಮಾಡ್ಕೊಂಡ್ ಬರ್ಬೇಕಾಯ್ತು. ಹೇಗ್ ತೆಗಿಬೇಕು ಅಂತ ನೋಡ್ತಾ ಇದ್ರು. ಅದರಿಂದ ಈ RSS ಮತ್ತು ಬಿಜೆಪಿ ಅವರಿಗೆ ಯಾವತ್ತೂ ಕೂಡ ಅವರು ಪ್ರಗತಿಪರ ಒಂದು ವಿಚಾರಕ್ಕೆ ಯಾವತ್ತಾದ್ರೂ ಕೂಡ ಬಿಜೆಪಿ RSS ಅವ್ರು ಕೆಲಸ ಮಾಡಿದಾರ ಹೇಳಿ ಇತಿಹಾಸ ನೋಡಿ. ಯಾವತ್ತಾದ್ರೂ ಮೀಸಲಾತಿ ವಿಚಾರ ಬಂದಾಗ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಒಂದು ದಿವಸ ಕೂಡ RSS ಆಗ್ಲಿ ಅದು ಹಿಂದಿನ ಬಿಜೆಪಿಯ ಏನು ಇತಿಹಾಸದ ಸಂಘ ಸಂಸ್ಥೆ ಯಾವತ್ತಾದ್ರೂ ಕೂಡ ಮೀಸಲಾತಿ ಪರವಾಗಿ ಮಾತಾಡಿದಾರ, ಮೀಸಲಾತಿ ಬೇಕು ಅಂತ ಹೇಳಿದಾರ? ಯಾವತ್ತೂ ಹೇಳಿಲ್ಲ. ಅಂಬೇಡ್ಕರ್ ಅವ್ರು ಮಾಡ್ತಾ ಇದ್ರು, ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ರು, ಬೇರೆ ಸಂಘ ಮಾಡಿದ್ರು, ಇವ್ರು ಯಾವತ್ತೂ ಮಾಡಿಲ್ಲ. ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಅದರ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಯಾವುದೇ ಒಂದು ಪ್ರಗತಿಪರ ಚಿಂತನೆ ಇವತ್ತು ಒಂದು ಬದಲಾವಣೆ ತರ್ತಕ್ಕಂಥ ಯಾವ ಒಂದು ವಿಷಯಕ್ಕೂ ಕೂಡ ಅವರು ಇತಿಹಾಸನೇ ಇಲ್ಲ. ಅದರಿಂದ ಇವತ್ತು ಈ ಒಂದು ವಿಷಯದ ಬಗ್ಗೆನೂ ಕೂಡ ಹೇಗಾದ್ರೂ ಮಾಡಿ ಅವರು ಈ ಒಂದು ಕಾನೂನನ್ನ ತೆಗೆದಾಕ್ಬೇಕು, ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಾಕ್ಬೇಕು ಅಂತ ಕೂಡ ಒಂದು ಇತ್ತು ಅವ್ರು. ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಅವ್ರಿಗೆ ಯಾವತ್ತು ಅವ್ರ ಅಂತರಾಳದಲ್ಲಿ ಅಭಿಪ್ರಾಯ ಇಲ್ಲ. ಒಂದೊಂದ್ಸಲ ಅನಿವಾರ್ಯವಾಗಿ ಸಾರ್ವಜನಿಕವಾಗಿ ಹೇಳ್ಕೋಬೇಕಷ್ಟೇ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ, ಯಾಕಂದ್ರೆ ಅದೇ ಜನ ಒಪ್ಪೋದಿಲ್ಲ ಅಂತ. ಆದ್ರೆ ಅವ್ರ ಅಂತರಾಳದಲ್ಲಿ ನೀವು ಅವ್ರ ಹೃದಯದ ಒಳಗಡೆ ನೋಡಿದ್ರೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಪ್ರಾಯ ಇರಲಿಲ್ಲ. ಸೊ ಈಗ ಏನು ನಮ್ಮ UPA ಸರ್ಕಾರ ಉದ್ಯೋಗದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಕಾನೂನು ತಗೊಂಡ್ ಬಂದು, ಆಹಾರ ಹಕ್ಕನ್ನು ಕೊಡ್ತಕ್ಕಂಥ ಕಾನೂನು ತಗೊಂಡ್ ಬಂದು, ಶಿಕ್ಷಣ ಹಕ್ಕನ್ನ ಕೊಡ್ಬೇಕು ಅಂತ ಕಾನೂನು ತಗೊಂಡ್ ಬಂದು, ಮಾಹಿತಿ ಹಕ್ಕನ್ನ ಕೊಡ್ಬೇಕು ಅಂತ ಕಾನೂನು ತಗೊಂಡ್ ಬಂದು, ಈ ತರ ಯಾವ್ದಾದ್ರು ಒಂದಾದ್ರೂ ಇವರು ಬುಡಕಟ್ಟದ ಜನರ ಪರವಾಗಿ ಒಂದು ಕಾನೂನನ್ನು ತಗೊಂಡ್ ಬಂದು, ಅರಣ್ಯವಾಸಿಗಳ ಪರವಾಗಿ ಕಾನೂನುಗಳು ತಗೊಂಡ್ ಬಂದು, ಅವರ ಹಕ್ಕನ್ನ ರಕ್ಷಿಸ್ತಕ್ಕಂಥ ಅವರ ಒಂದು ರೈಟ್ಸ್ ಅನ್ನ ಕೊಟ್ಟು ನಾವು ಕ್ರಾಂತಿಕಾರಿ ಕಾನೂನುಗಳು ಇವರ ಅವಧಿಯಲ್ಲಿ 11-12 ವರ್ಷ ಯಾವ್ದಾದ್ರು ಒಂದಾದ್ರೂ ಇಂಥ ಒಂದು ಕಾನೂನುಗಳನ್ನ ತಂದು ಅನುಷ್ಠಾನ ಮಾಡಿದ್ರ. ಮಹಿಳಾ ಮೀಸಲಾತಿ ಕೂಡ ಅದನ್ನು ಸುಮ್ಮನೆ ಮಾಡಿದರೆ ಅನುಷ್ಠಾನ ಮಾಡ್ಲಿಲ್ಲ, ಮುಂದಕ್ಕೆ ಮಾಡ್ತೀವಿ ಅಂತ ಇಟ್ಬಿಟ್ಟಿದ್ದಾರೆ. ಯಾವಾಗ ಮಾಡ್ತಾರೋ ದೇವರಿಗೆ ಗೊತ್ತು. ಬದ್ಧತೆ ಇದ್ದಿದ್ರೆ ಅವ್ರಿಗೆ ಅವತ್ತೇ ಪಾಸ್ ಮಾಡಿಸಿ ಮುಂದಿನ ಚುನಾವಣೆಗಳಿಂದ ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ತೀವಿ ಅಂತ ಅವರು ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ ಅವರು. ಸೊ ಅವರು ಯಾವತ್ತೂ ಕೂಡ ಸುಧಾರಣೆ ಪರ ಇಲ್ಲ. ಮಾಹಿತಿ ಹಕ್ಕು ಇವತ್ತು ಏನಾಗಿದೆ, ರೈಟ್ ಇನ್ಫಾರ್ಮೇಶನ್ ಆಕ್ಟ್, ಅದನ್ನ ದುರ್ಬಲ ಮಾಡಿಟ್ಟಿದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಏನ್ ನಾವು ಕೊಟ್ಟಿದ್ದು, ಗ್ಯಾರಂಟಿ ಮಾಡಿದ್ದು ನಮ್ಮ ಸರ್ಕಾರ ಇವತ್ತು ಕೇಂದ್ರದಲ್ಲಿ, ಅದನ್ನ ಇವತ್ತು ಈ ಒಂದು ಕಾನೂನು ಮುಖಾಂತರ ಸಂಪೂರ್ಣವಾಗಿ ದುರ್ಬಲ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗದೆ ಇರೋ ರೀತಿಯಾಗಿ ತರ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಅವರು RSS ಬಿಜೆಪಿ ಅವರು ಇವತ್ತು ದೇಶದಲ್ಲಿ ಹುನ್ನಾರ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಜನರ ಬದುಕನ್ನ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ಅವ್ರದ್ದು ಒಂದು ಒಳ್ಳೆ ಕಾನೂನು ತಗೊಂಡ್ ಬಂದು ಡಿಮಾನಿಟೈಸ್ ಮಾಡೋದು, ಅದು ಅವ್ರ ಕ್ರಾಂತಿಕಾರಿ ಕಾನೂನು. ಎಲ್ಲರಿಗೂ ತೊಂದರೆ ಕೊಡುವಂತದ್ದು ಕಾನೂನು ಮಾಡೋದು. ಸೊ ಈ ತರ ಕಾನೂನಲ್ಲ, ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ಅವರು ಇತಿಹಾಸನೇ ಆತರ ಇರುವಂತದ್ದು. ಸೊ ಅದರಿಂದ ಇವತ್ತು ಎಷ್ಟು ಅನುಕೂಲ, ಇದರಿಂದ ಏನಾಗ್ತದೆ ಹೇಳಿ. ಇವತ್ತು ಇವರು ಈ ಕಾನೂನು ತಗೊಂಡ್ಬಂದಿದ್ದಾರೆ, ಇದರ ಪರಿಣಾಮ ಏನ್ ಹೇಳಿ. ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಚೆನ್ನಾಗಿ ನಡೆಸ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಆಗ್ತಾ ಇತ್ತು. ಅದಕ್ಕೆ ಹೆಚ್ಚನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಅನೇಕ ಜನ ಮಾಡಿದ್ದಾರೆ.
ಅದು ಇವತ್ತಿನ ದಿವಸ ಈ ಒಂದು ಕಾನೂನಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಯಾವುದೇ ಈ ತರ ಕಾರ್ಯಕ್ರಮವನ್ನ ಮುಂದಕ್ಕೆ ತಗೊಳಕ್ಕೆ ಆಗದೆ ಇರುವಂತ ಪರಿಸ್ಥಿತಿಗೆ ತಗೊಂಡ್ ಬಂದಿದ್ದಾರೆ ಈ VBG ರಾಮ್ ಜಿ. ಅದಕ್ಕೂ ಕೂಡ ರಾಮ್ ಯಾಕೆ ಸೇರಿಸಿದಾರೋ ಗೊತ್ತಿಲ್ಲ, ಅದಕ್ಕೆ ಗ್ರಾಮನೋ ರಾಮನೋ ಏನು ಗೊತ್ತಾಗ್ತಾ ಇಲ್ಲ, ಅದು ಹೆಂಗ್ ಹೇಳ್ಬೇಕು ಅಂತ VBG ರಾಮ್ ಜಿನ ಅದೇನು ಗೊತ್ತಾಗ್ತಾ ಇಲ್ಲ. ಆದ್ರೆ ಗ್ರಾಮ ಪಂಚಾಯತಿಗಳ ಒಂದು ಆರ್ಥಿಕ ಸ್ವಾಯತ್ತತೆಗಿದ್ದಂತ ಒಂದು ರಕ್ಷಣೆ ಏನಿತ್ತು NREG ಮುಖಾಂತರ, ಅದನ್ನ ಇವತ್ತು ಸಂಪೂರ್ಣವಾಗಿ ಈ ಕಾನೂನು ಇಂಪ್ಲಿಮೆಂಟೇಷನ್ ಮೇಲೆ ಹೋಯ್ತದ. ಇನ್ ಮಾಡಕ್ ಸಾಧ್ಯ ಇಲ್ಲ, ಅದ್ ಹೇಳ್ತೀನಿ ಯಾಕೆ ಆಗಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ನೋಡಿ 24-25 ಇಸ್ವಿಯಲ್ಲಿ ಬರಗಾಲ ಇತ್ತು ಈ ದೇಶದಲ್ಲಿ. ಆ ಬರಗಾಲ ಇದ್ದಾಗ 19.28 ಕೋಟಿ ಜನ ಈ ಒಂದು ಯೋಜನೆಯ ನೆರವನ್ನ ಪಡ್ಕೊಂಡ್ರು. ಇವಾಗ ಇವರ ಯಾಕೆ ಮೋದಿ ಅವರು ಅವರ ಕ್ರೂರ ಕಣ್ಣುಗಳು ಇವ್ರ ಮೇಲೆ ಯಾಕೆ ಬಿಡ್ತದ ಗೊತ್ತಿಲ್ಲ. ಈ ಸಾಮಾನ್ಯ ಜನರು ಇಂಥದ್ದು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಕ್ರೂರ ಕಣ್ಣುಗಳಿಗೆ ಬೀಳ್ತದ ಗೊತ್ತಿಲ್ಲ. ನನಗೆ ಅವ್ರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ರು ಗೊತ್ತಿಲ್ಲ. ಇವತ್ತು ನೋಡಿ, ಅವರ ಜೊತೆಲಿ ಇರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಮತ್ತೆ ಅನೇಕ ಜನ ಇವತ್ತೆಲ್ಲ ಭಾಷಣ ಮಾಡಿದ್ರೆ ಮೀಟಿಂಗ್ ಎಲ್ಲ ಮಾಡಿದ್ರೆ ನಾವು ಜನರ ಮಧ್ಯೆ ಹೋಗ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಎಲ್ಲ ಸುಳ್ಳಿನ ಆಧಾರದ ಮೇಲೆ ಏನೋ ಹೇಳ್ಕೊಡು, ಇಲ್ಲ ನೀನು 125 ದಿವಸ ಮಾಡಿದೀವಿ ನಾವು, ಅದಕ್ಕಿಂತ ಹಿಂದೆ ಇದ್ದದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ಕೊಡೋದು ಅಷ್ಟೇ. ಇಂಪ್ಲಿಮೆಂಟೇಷನ್ ಅದ್ ಮಾಡಕ್ ಆಗ್ತದ? ಸೊ ಬರೀ ಸುಳ್ಳು ಸುದ್ದಿಗಳನ್ನ ಹಾಕೊಂಡು ಇವತ್ತು ಜನರಿಗೆ ದಾರಿ ತಪ್ಪಿಸೋದು ಮಾಡ್ತಾ ಇದ್ದಾರೆ. ಅದರಿಂದ ಇದು ನಿಜವಾಗ್ಲೂ ಕೂಡ ಈ ಕಾನೂನನ್ನ ಬಲಪಡಿಸೋದನ್ನ ಮಾಡೋದ್ ಬಿಟ್ಬಿಟ್ಟು ಇವರು ಇನ್ನೂ ದುರ್ಬಲ ಮಾಡಕ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲೂ ಕೂಡ ರಾಮನ ಹೆಸರನ್ನ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಗಾಂಧಿಯವರ ಹೆಸರನ್ನ ತೆಗೆದಾಕಿ ಮಹಾತ್ಮ ಗಾಂಧಿ ಅವ್ರನ್ನ ಗೋಡ್ಸೆ ಅವರು ಅವಾಗ ಮುಂದಾಕಿದ್ರು. ಗೋಡ್ಸೆ ಅವರಿಗೆ ಯಾವ ಸಿದ್ಧಾಂತದ ಮೇಲೆ ನಂಬಿಕೆ ಇತ್ತು ಅಂತ ಇಡೀ ದೇಶಕ್ಕೆ ಗೊತ್ತು. ಅವರ ಒಂದು ಹಿಂದೂ ಮಹಾಸಭಾ RSS ನ ಸಂಬಂಧ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇವತ್ ಮತ್ತೊಮ್ಮೆ ಇಂಥ ಕ್ರಾಂತಿಕಾರಿ ಕಾನೂನು ಮಹಾತ್ಮ ಗಾಂಧಿ ಹೆಸರಲ್ಲಿ ಇತ್ತು, ಆ ಬಿಲ್ ಅನ್ನು ಕೂಡ ಅದನ್ನು ಕೂಡ ಇವತ್ತು ಕೊಂದಾಕಿದ್ದಾರೆ, ಅದರ ಹತ್ಯೆ ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ. ಈಗ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಇದು ಆಗ್ತಾ ಇದೆ. ಬಿಜೆಪಿ ಅವರೆಲ್ಲ ಹೇಳ್ತಾರೆ ಇದ್ರ ನಾವು ತುಂಬಾ ಒಳ್ಳೇದ್ ಮಾಡಿದೀವಿ ಅಂತ. ನೋಡಿ, ಈಗ ಪ್ರತಿ ವರ್ಷ 100 ದಿವಸ ನಮ್ಮಲ್ಲಿ ಇದ್ದಿದ್ದು ಆಯ್ತಾ, ಈಗ ಅದೇ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಏನ್ ಬಿಜೆಪಿ ಇವತ್ತು ಈ ಯೋಜನೆ ಹಿಂದೆ ಮಾಡಿದಾಗ ಪೂರ್ತಿ ಏನು ವೇಜಸ್ ಕಾಂಟ್ರಿಬ್ಯೂಷನ್ ಇತ್ತು ಅದು 100% ಗೌರ್ಮೆಂಟ್ ಆಫ್ ಇಂಡಿಯಾ. UPA ಮಾಡಿದಂತ ಕಾನೂನು 100% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಕ್ಕಂಥದ್ದು ವೇಜಸ್. ಮೆಟೀರಿಯಲ್ ಕಾಂಪೋನೆಂಟ್ ಅಲ್ಲಿ ರಾಜ್ಯ ಸರ್ಕಾರ 25% ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನ್ ವೇಜಸ್ ಎಲ್ಲ ಪೂರ್ತಿ ಕೇಂದ್ರ ಸರ್ಕಾರದ್ದು. ಆತರ ಇವಾಗ ಏನ್ ಮಾಡಿದ್ದಾರೆ ಇವರು ಇದನ್ನ 40% ಟೋಟಲ್ ಎಲ್ಲ ವೇಜಸ್ ಮೆಟೀರಿಯಲ್ ಎಲ್ಲ ಸೇರಿಸ್ಕೊಂಡು 40% ರಾಜ್ಯ ಸರ್ಕಾರ ಕೊಡಬೇಕು. ನಾನು ಮಾತಾಡ್ತೀನಿ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ಉದ್ದೇಶ ಏನು ಇವ್ರದ್ದು ದುಡ್ಡಿಲ್ವಾ? ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವ್ರದ್ದು ಫೈನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆ ಇಲ್ವಾ? ದಿವಾಳಿ ಆಗಿದೆ ಕೇಂದ್ರ ಸರ್ಕಾರ. ಈಗ 40% ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಹೇಳಿದ್ರೆ ನಾಳೆ ರಾಜ್ಯ ಸರ್ಕಾರ ಅಂತ ಅನೇಕ ರಾಜ್ಯಗಳಿಗೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ದುಡ್ಡು ಕೊಡಕ್ ಆಗಲ್ಲ, ಅವಾಗ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದು ಗ್ಯಾರಂಟಿ ಅಂತ ಹೇಳಕ್ಕೆ ಆಗಲ್ಲ. ಮುಂದಕ್ಕೆ ಗ್ಯಾರಂಟಿ ಅಂತ ಯಾವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಎಷ್ಟೇ ಜನ ಬಂದು ನಾನು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನಾನು ಅವ್ರಿಗೆ ಕೆಲಸ ಕೊಡಿಸ್ತೀನಿ, ಕೆಲಸ ಕೊಡಕ್ ಆಗದೆ ಹೋದ್ರೆ ನಾವು ಅವ್ರಿಗೆ ದುಡ್ಡಿನ ಮುಖಾಂತರ ದುಡ್ಡು ಕೊಡ್ಬೇಕು ಅಂತ ಕೂಡ ಆಗಿದೆ, ಕಾನೂನಲ್ಲಿ ಇದೆ. ನೀವು ಕೆಲಸ ಕೊಡಕ್ ಆಗದೆ ಹೋದ್ರೆ ಅವ್ರಿಗೆ ಇದನ್ನ ಅಮೌಂಟ್ ಅನ್ನ ಅವ್ರಿಗೆ ಸಂದಾಯ ಮಾಡುವಂತದ್ದು ಕೂಡ ಕಾನೂನಲ್ಲಿ ಸೇರಿಸಿರ್ತಕ್ಕಂಥ. ಇವತ್ತು ಗ್ಯಾರಂಟಿ ಇಲ್ಲ. ಇದು ಒಂದು ರಾಜ್ಯ, ಈಗ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ರಾಜ್ಯಕ್ಕೆ ಯಾವ ರೀತಿಯ ಕೇಂದ್ರ ಸರ್ಕಾರ ನಮ್ಗೆ ಮಾಡಿರ್ತಕ್ಕ ಅನ್ಯಾಯಗಳ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡ್ ಬಂದಿದ್ದೀವಿ ಆಯ್ತಾ. GST ಇಂದ, ಟ್ಯಾಕ್ಸ್ ಡೆವಲ್ಯೂಷನ್ ನಿಂದ, ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಇಂದ, ಆಮೇಲೆ ಎಲ್ಲವನ್ನು ಕೂಡ ನಾವು ಹೇಳಿದ್ವಿ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಅನೌನ್ಸ್ಮೆಂಟ್ಸ್ ಕೂಡ ಆ ದುಡ್ಡನ್ನು ನಮ್ಗೆ ಕೊಡ್ತಾ ಇಲ್ಲ.
ಈವನ್ ಫ್ಲಡ್ ಅಫೆಕ್ಟೆಡ್ ಕೂಡ ದುಡ್ಡು ಕೇಳಿದಾಗ ಅದನ್ನು ಕೊಡಲಿಲ್ಲ, ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಇಂದ ಕಿತ್ಕೊಂಡ್ ಬರ್ಬೇಕಾಯ್ತು. ಸೊ ನಮ್ಮ ರಾಜ್ಯದ ಪರಿಸ್ಥಿತಿಯಲ್ಲಿ ನಾವು ಬಜೆಟ್ ಮಾಡ್ಕೊಂಡಿರ್ತೀವಿ, ಇವ್ರು ಏಕಾಏಕಿ ಈ ತರ ಅವ್ರು ಮಾಡಿದ್ರೆ, ಈಗ ನಮ್ಮಲ್ಲಿ ಸುಮಾರು 7,000 ಕೋಟಿ ರೂಪಾಯಿ 6,000 ಕೋಟಿ ರೂಪಾಯಿ ಅಷ್ಟು ನಮ್ಮಲ್ಲಿ ಪ್ರತಿ ವರ್ಷ ಖರ್ಚಾಗ್ತದೆ ರಾಜ್ಯದಲ್ಲಿ. ಅದರಲ್ಲಿ ಆಲ್ಮೋಸ್ಟ್ ಇವ್ರದ್ದು 80 to 90% ಅಮೌಂಟ್ ಕೇಂದ್ರ ಸರ್ಕಾರದ ಬರ್ತಾ ಇದೆ. 90% ಅಮೌಂಟ್ ಕೇಂದ್ರ ಸರ್ಕಾರದ ಬರ್ತದೆ, 90% ಆಗ್ತದೆ. ಮೆಟೀರಿಯಲ್ ಕಾಂಪೋನೆಂಟ್ ಅಲ್ಲಿ 25% ಮಾತ್ರ ನಮ್ದು. ವೇಜಸ್ ಮ್ಯಾಕ್ಸಿಮಮ್ ಬರೋದು ಇದ್ರಲ್ಲಿ, ಮೆಟೀರಿಯಲ್ ಕಾಂಪೋನೆಂಟ್ ಬಹಳ ಕಮ್ಮಿ. ಸೊ 90% ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಗ್ಯಾರಂಟಿ ಇತ್ತು. ಇವು ಇದನ್ನ ತೆಗೆದ್ಬಿಟ್ಟು 40% ಕೊಡಿ ಅಂತ ಹೇಳಿದ್ರೆ ಆಯ್ತು, ರಾಜ್ಯಕ್ಕೆ ಅಷ್ಟು ಕೊಡಕ್ ಆಗೋದಿಲ್ಲ. ಈಗ ನಮ್ ದಿಢೀರಾಗಿ ಮುಂದಿನ ವರ್ಷದಿಂದ 4,000 ಕೋಟಿ ನೀವು ದುಡ್ಡು ಇಡಿ ಅಂತ ಹೇಳಿದ್ರೆ ಯಾವ ರಾಜ್ಯಕ್ಕೆ ಆಗುತ್ತೋ ಇಲ್ಲೋ? ಮತ್ತೆ ಯಾಕೆ ಚೇಂಜ್ ಮಾಡಿದ್ರಿ? ಇದು ಚೇಂಜ್ ಮಾಡಿದ್ರೆ ಕಾರಣ ಕೊಟ್ಟಿದ್ದೀರಾ ಇದುವರೆಗೂ ಕೂಡ, ಯಾಕೆ ಇದನ್ನ ಮಾಡಿದ್ದೀರಾ? ಮತ್ತೆ ಇದಕ್ಕೆ ನಿಮ್ಮ ಹೆಸರು ಹಾಕಿರ್ತೀರಾ? ಮತ್ತೆ 40% ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಕ್ರೆಡಿಟ್ ಬೇಕು? ನಿಮ್ಗೆ ಯಾಕೆ ವಿಬಿಜಿ ರಾಮ್ಜಿ ಹೆಸರಾಗಿ ಇಡ್ಬೇಕು? ಎಲ್ಲ ನೋಡಿ, ಪ್ರತಿಯೊಂದು ಸ್ಕೀಮ್ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ PM ಹೆಸರು ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. PM ಆವಾಸ್ ಯೋಜನೆ, ಅದ್ರ ಏನ್ ಕೊಡ್ತಾರೆ ದುಡ್ಡು ನಮ್ಗೆ? ಆದ್ರೆ PM ಹೆಸರು ಅಷ್ಟೇ. ಹಿಂದೆ ಇಂದಿರಾ ಆವಾಸ್ ಯೋಜನೆ 90% ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇತ್ತು. ಈಗೆಲ್ಲ 60-40. ಆಯುಷ್ಮಾನ್ ಭಾರತ್ ಯೋಜನೆ, ಎಲ್ಲಾ ಕಡೆ ಏನ್ ಆಯುಷ್ಮಾನ್ ಭಾರತ್ ಹೆಸರು ಹೇಳ್ತಾರೆ. 75% ಗವರ್ಮೆಂಟ್ ಆಫ್ ಕರ್ನಾಟಕ ದುಡ್ಡು ಕೊಡ್ತದೆ, 25% ಮಾತ್ರ ಗವರ್ಮೆಂಟ್ ಆಫ್ ಇಂಡಿಯಾ. ಪ್ರತಿಯೊಂದು ಕೂಡ ಇವ್ರ ಹೆಸರಿನಲ್ಲೇನೆ, ಎಲ್ಲ ಇವರೇ ಮಾಡ್ದಂಗೆ. ಅದೇ ತರ ಇವತ್ತು ಈ ಕಾನೂನು ತಗೊಂಡು ಮತ್ತೆ ಈ ತರ ಯಾಕೆ ಮತ್ತೆ ನೀವು ತಗೊಂಡ್ಬಿಡ್ತೀರಾ? ಮತ್ತೆ ಅದರಲ್ಲೂ ಕೂಡ ಆ ರೈಟ್ಸ್ ಕೂಡ ತೆಗೆದುಬಿಟ್ಟಿದ್ದಾರೆ. ಮೊದಲು ಗ್ರಾಮ ಸಭೆ ಕೂತ್ಕೊಂಡು ತೀರ್ಮಾನ ಮಾಡ್ಬೋದಾಗಿತ್ತು ಯಾವ ಕೆಲಸ ತಗೊಳ್ಬೇಕು ಅಂತ ಇವರೇ ಹೇಳ್ತಾರಂತೆ. ಮತ್ತೆ ಅವರಲ್ಲಿ ಹೇಳಿದ್ದಾರೆ ನೋಡಿ, ಹಿಂದೆ ಇದ್ದಂತ ಏನು ಸೆಂಟ್ರಲ್ ಗವರ್ಮೆಂಟ್ ವಿಲ್ ಕನ್ಸಲ್ಟ್ ವಿತ್ ಸ್ಟೇಟ್ ಗವರ್ಮೆಂಟ್ ವಿಲ್ ಆಡಿಂಗ್ ಟು ದ ಲಿಸ್ಟ್ ಆಫ್ ಪರ್ಮಿಸಿಬಲ್ ವರ್ಕ್ಸ್ ಅಂತ ಹಿಂದೆ. ಇವತ್ತೇನು ಇವರೇನ್ ಹೇಳಿದ್ದಾರೆ? ಇವತ್ತಿನ ಕಾನೂನು ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಯುನಿಲ್ಯಾಟರಲಿ ಆಡ್ ಯಾವ ವರ್ಕ್ ಇದಕ್ಕೆ ಸೇರಿಸಬೇಕು, ರಾಜ್ಯ ಸರ್ಕಾರ ಕೇಳಂಗೆ ಇಲ್ಲ, ಅವರೇ ಘೋಷಣೆ ಮಾಡಬಹುದು. ಆಯ್ತಾ? ಇನ್ನೊಂದು ಈಗಾಗಲೇ ಹೇಳಿದೀನಿ, 40% ನಮ್ ಕಡೆಯಿಂದ ಮಾಡಿಸಿ ಅಂತ. ಇನ್ನೊಂದು ನೋಡಿ, ಏನಾದ್ರೂ ಎಕ್ಸೆಸ್ ಅಮೌಂಟ್ ಬೈ ಚಾನ್ಸ್ ಆಯ್ತು, ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ, ಇವ್ರು ಕೊಡೋದು ಈಗ ಏನಾಗಿದೆ, ಇಷ್ಟು ಬಜೆಟ್ ಅಮೌಂಟ್ ತರ ಕೊಡ್ತಾರೆ ಅಲೋಕೇಶನ್ ಮೇಲೆ. ಅಲೋಕೇಶನ್ ಜಾಸ್ತಿ ನಾವು ಖರ್ಚು ಮಾಡಿದ್ರೆ ಆ ವರ್ಕ್ಸ್ ಕೂಡ ನೀವು ಅವ್ರು ಹೇಳಿದ ಪ್ರಕಾರ, ನಮ್ ದುಡ್ಡು ಹಾಕಿದ್ರು ಕೂಡ ಪೂರ್ತಿಯಾಗಿ ಅವ್ರು ಹೇಳಿದ ಪ್ರಕಾರನೇ ನೀವು ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಫ್ರೀಡಮೇ ಕೊಟ್ಟಿಲ್ಲ. ಆಯ್ತಾ? ನಮ್ಮ ಓನ್ ರಿಸೋರ್ಸ್ ನಾವು ಮಾಡಿದ್ರು ಕೂಡ ಅವ್ರು ಹೇಳಿದ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಏನಾದ್ರೂ ಎಕ್ಸೆಸ್ ಖರ್ಚಾದ್ರೆ ಪೂರ್ತಿಯಾಗಿ ನಿಮ್ ಫಂಡ್, ಅವ್ರ ಏನ್ ಅಲೋಕೇಶನ್ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಖರ್ಚಾಯ್ತು ಇಟ್ಕೊಳ್ಳೋಣ. ಬರಗಾಲ ಬಂತು, ಹೆಚ್ಚು ಖರ್ಚಾಯ್ತು, ಜಾಸ್ತಿ ಜನ ಬಂದ್ರು, 60-40 ಮಾಡಿದ್ರು ಕೂಡ ಬೈ ಚಾನ್ಸ್ ನಾಳೆ ಎಕ್ಸ್ಟ್ರಾ ಖರ್ಚಾಯ್ತು, ಅದು ಕೂಡ ಪೂರ್ತಿ ರಾಜ್ಯ ಸರ್ಕಾರ ಕಟ್ಬೇಕು, ನಾವು ಕೊಡೋದಿಲ್ಲ ಅಂತ ಅವ್ರು ಹಾಕೊಂಡಿದ್ದಾರೆ. ಈ ತರ ಪ್ರತಿಯೊಂದರಲ್ಲೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳು ನೋಡಿದ್ರೆ ಇವತ್ತು ಅವರೇ ತೀರ್ಮಾನ ಮಾಡ್ತಾರಂತೆ, ಅವ್ರು ಹೇಳಿದ ಪ್ರಕಾರ ವರ್ಕ್ ಮಾಡ್ಬೇಕಂತೆ. ಆ ಪ್ರಧಾನ ಮಂತ್ರಿ ಗತಿ ಯೋಜನೆ ಅಂತ, ಅದಕ್ಕೆ ಈಗ ಹಿಂದೆ ಎಲ್ಲ ಅವರ ಹೊಲದಲ್ಲಿ ಅವರ ಇದರಲ್ಲೆಲ್ಲ ಕೆಲಸಗಳು ತಗೊಳ್ತಾರೆ. ಈಗ ಅವರು ಹೇಳುವಂತ ಕೆಲಸಗಳಲ್ಲಿ ತಗೊಳ್ಳುವಂತದ್ದು ಮಾಡಿದ್ದಾರೆ. ನಾಳೆ ಯಾವ್ದೋ ಒಂದು ರೋಡ್ ಕೆಲಸ ಮಾಡಿ, ಹೈವೇ ಕೆಲಸ ಮಾಡಿ, ಇನ್ನೊಂದು ಕೆಲಸ ಮಾಡಿ ಅಂತ ಕೂಡ ಅವ್ರು ಲಿಂಕ್ ಮಾಡ್ಬೋದು. ಆ ತರ ಮಾಡಿದ್ದಾರೆ.